ಸೋಮೇಶ್ವರ ಪುರಸಭಾ ವ್ಯಾಪ್ತಿದ ಕುಂಪಲ ಹನುಮಾನ್ ನಗರದ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆದ ಕೈತಲದ ತಾದಿಗೆ ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್ ಬೊಟ್ಯಾಡಿಯರ್ನ ಅನುದಾನಡು ಕಾಂಕ್ರೀಟೀಕರಣದ ಬೇಲೆಲು ಆದ ಹನುಮಾನ್ ಜಯಂತಿದ ಎಡ್ಡ ದಿನ ತಾನಿ ಗುರುವಾರ ಬೈಯಾಗ ತಾದಿದ ಉದಿಪನ ಲೇಸ ನಡೆತನು ಕಾಂಕ್ರೀಟೀಕರಣ ಬೇಲೆಗೆ ಅನುದಾನ ಒದಗಾಯಿನ ಕಿಶೋರ್ ಕುಮಾರ್ ಬೊಟ್ಯಾಡಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ಸೋಮೇಶ್ವರ ಪುರಸಭಾ ಅಧ್ಯಕ್ಷರು ಶ್ರೀಮತಿ ಕಮಲಾ ರಿಬ್ಬನ್ ಬುಡ್ಪಾದ್ ಕಾಂಕ್ರೀಟೀಕರಣ ಆಯ್ನ ತಾದಿನ ಲೋಕಾರ್ಪಣೆ ಮಲ್ತೇರು ಕುಂಪಲ ಹನುಮಾನ್ ನಗರದ ಈ ತಾದಿ ಕಾಂಕ್ರೀಟೀಕರಣಗೆ ಅನುದಾನ ಕೇನ್ನಗ ಆವು ಪಂಡದು ಅನುದಾನನು ಒದಗಾದಿತ್ತೆ ಇತ್ತೆ ತೂನಗ ಅವು ಕಡಿಮೆ ಆಂಡು ಪಂಡದು ತೋಜುಂಡು ನನ್ನ 3 ಲಕ್ಷ ರೂಪಾಯಿ ಅನುದಾನನು ಈ ಪರಿಸರಕ್ಕೆ ಒದಗಾವೆ ಅವೇನು ವೈಕ್ ಬೋಡಾಂಡಲ ಉಪಯೋಗ ಮಲ್ಪುಲೆ ಪಂಡದು ತೆರಿಪಾಯಿನ ಕಿಶೋರ್ ಕುಮಾರ್ ಬೊಟ್ಯಾಡಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿದ ಸಾರಥ್ಯನ ವಹಿಸೊಂಡಿನ ಸತೀಶ್ ಕುಂಪಲರಿನ ಮುತಾಲಿಕೆಡು ದಿಂಜ ಎಡ್ಡ ಬೇಲೆಲು ಆವೊಂದುಂಡು ದುಂಬುದ ದಿನಕ್ಲೆಡು ಅರಿನ ಗೆಂದಾಲೆ ಪಂಡದು ತೆರಿಪಾಯಿರು ಆತ್ಮೀಯ ಸಹೋದರ ಬಿಜೆಪಿಯ ಜಿಲ್ಲೆಯ ಚುಕ್ಕಾಣಿಯನ್ನು ಹಿಡ್ಕೊಂಡು ಇಡೀ ಜಿಲ್ಲೆಯಲ್ಲಿ ಬಿಜೆಪಿಯನ್ನು ಒಂದು ಸುದೃಢ ಸಂಘಟನೆ ಮಾಡಲಿಕ್ಕೆ ಕಂಕಣಬದ್ಧರಾಗಿ ಅಹೋರಾತ್ರಿ ಕೆಲಸವನ್ನು ಮಾಡ್ತಕ್ಕಂತಹ ನನ್ನ ಆತ್ಮೀಯ ಮಿತ್ರ ಸತೀಶಣ್ಣವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಸೇರಿರ್ತಕ್ಕಂಥ ಭಗವದ್ ಭಕ್ತರೇ, ತುಂಬ ಖುಷಿ ಆಯಿತು ನನಗೆ. ಒಂದು ಆಂಜನೇಯನ ಆಶೀರ್ವಾದ, ತಾಯಂದಿರ ಆಶೀರ್ವಾದ, ಅಣ್ಣಂದಿರ ಆಶೀರ್ವಾದ, ಮತ್ತು ಬರುವಾಗ ಸತ್ಯನಾರಾಯಣ ದೇವರ ಪೂಜೆ ಕೂಡ ಆಗ್ತಾ ಉಂಟು. ಒಂದು ಹುರುಪು ಹುಮ್ಮಸ್ರಿ ಇಲ್ಲಿಂದ ಹೋಗ್ತೇನೆ ನಾನು. ಜನರ ಸೇವೆಯನ್ನು ಜನಾರ್ದನ ಸೇವೆ ಅಂತ ಎಣಿಸ್ಕೊಂಡು ಕೆಲಸ ಮಾಡಲಿಕ್ಕೆ ಎಲ್ಲ ಹಿರಿಯರ ಆಶೀರ್ವಾದ ಕಾರಣಕ್ಕೋಸ್ಕರ ನಾನು ಶಾಸಕನಾಗಿದ್ದೇನೆ. ನನಗೆ ಇಲ್ಲಿ ಬಂದು ಇಷ್ಟು ದೊಡ್ಡ ರೀತಿಯಲ್ಲಿ ಸನ್ಮಾನ ಮಾಡಿದಾಗ ನನಗೆ ಒಂಥರ ಮುಜುಗರ ಆಗ್ತುಂಟು. ಯಾಕಂದರೆ ನಾನು ಕೊಟ್ಟ ಅನುದಾನ ಏನೂ ಅಲ್ಲ ಅಂತ. ವಿಧಾನ ಪರಿಷತ್ ಶಾಸಕನಾದರೆ 2 ಕೋಟಿ ಮಾತ್ರ ಅನುದಾನ ವರ್ಷಕ್ಕೆ ಇರ್ತದೆ. ಆದರೂ ಕೂಡ ಸತೀಶಣ್ಣ ಅಧ್ಯಕ್ಷರೇ, ನಿಮ್ಮ ಮುಖಾಂತರ ಇನ್ನೊಂದು 3 ಲಕ್ಷ ತಕ್ಷಣಕ್ಕೆ ಈ ಬರೋ ಇದರಲ್ಲಿ ನೀವು ಯಾವುದಕ್ಕೂ ಉಪಯೋಗ ಮಾಡಿದ್ರೆ ಆಗ್ಬೋದು. ಸತೀಶಣ್ಣ ಮುಖಾಂತರ, ಹರೀಶಣ್ಣ ನಿಮ್ಮ ಮುಖಾಂತರ ನಾನು ಇಲ್ಲಿಗೆ ತಕ್ಷಣಕ್ಕೆ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಜಿಲ್ಲಾಧ್ಯಕ್ಷರೇ, ನಂಗೆ ಗೊತ್ತಿರಲಿಲ್ಲ ಜಿಲ್ಲಾಧ್ಯಕ್ಷರು ಈ ರೀತಿಯ ವಾತಾವರಣ ನಾನು ಇನ್ನೂ ಜಾಸ್ತಿ ಆ ದಿವಸ ಮಾಡ್ಬೋಯ್ತು, ಬೇರೆ ಕಡೆ ಕಡಿಮೆ ಮಾಡಿ. ಎಲ್ರಿಗೂ ಶುಭವಾಗಲಿ. ಈ ಕಾರ್ಯಕ್ಕೆ ಯಾರೆಲ್ಲ ಸಮಯ ಕೊಟ್ಟಿದ್ದಾರಾ? ಉಮೇಶಣ್ಣ ರಿಟೈರ್ಮೆಂಟ್ ಆಗಿದೆ ಅಂತ ಗೊತ್ತೇ ಆಗೋದಿಲ್ಲ. ನನ್ನನ ಆತ್ಮೀಯರ ಪುತ್ರರಲ್ಲಿ ಕೂಡ ಅವರು ಕೆಲಸ ಮಾಡಿದ್ದಾರೆ, ಪೊಲೀಸ್ AS ಆಗಿದ್ದ ಸಂದರ್ಭದಲ್ಲಿ. ಕಮಲಕ್ಕ ತಾವರೆ ಹೆಸರನ್ನ ಇಟ್ಟಿದ್ದಾರೆ. ಕಮಲಕ್ಕ ನಮ್ಮ ಅಧ್ಯಕ್ಷರು, ರವಿಯನ್ನ, ಎಲ್ರಿಗೂ ನಮ್ಮ ಕಾಂಟ್ರಾಕ್ಟರ್ ಅವರು ಕೂಡ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಸತೀಶಣ್ಣನಿಗೆ ಬೇಕು. ಯಾಕೆ ಬೇಕಂದ್ರೆ ಅವರು ಪಕ್ಷವನ್ನು ಕಟ್ಟುವ ಮುಖಾಂತರ ಒಬ್ಬ ಏನು ದೀನದಯಾಳ್ ಉಪಾಧ್ಯಾಯರ ಏನು ಅಂತ್ಯೋದಯ ಕಟ್ಟ ಕಡೆಯ ವ್ಯಕ್ತಿಯ ನ್ಯಾಯ ಕೊಡಲಿಕ್ಕೆ ಹೊರಟವರು. ಅದರ ಜೊತೆಗೆ ಎಲ್ಲರಲ್ಲೂ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರಲ್ಲೂ ಒಂದು ಆತ್ಮೀಯವಾಗಿ ಪ್ರೀತಿಯಿಂದ ಆ ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ಟಬೇಕಾದ್ರೆ ಎಲ್ಲ ಸಂಕಷ್ಟಕ್ಕೆ ಕೂಡ ಆ ಕೃಷ್ಣನ ಆಶೀರ್ವಾದ ಅವರಿಗುಂಟು. ಅದನ್ನು ಅತ್ಯಂತ ಸುಲಭವಾಗಿ ಸರಿದೂಗಿಸುವಂಥ, ಸರಿ ಮಾಡುವಂಥ ತಾಕತ್ತು ಅವರ ಹತ್ರ ಉಂಟು. ಅದಕ್ಕೆ ನಿಮ್ಮ ಆಶೀರ್ವಾದ ಸದಾ ಅವರಿಗೆ ಬೇಕು. ಈ ಕ್ಷೇತ್ರ ನನ್ನನ್ನೋದು ಈ ಎಲ್ಲ ಅನುದಾನ ಸಣ್ಣ ಅನುದಾನ BJP ಸರ್ಕಾರ ಇರಬೇಕಾದ್ರೆ ಒಬ್ಬೊಬ್ಬ ಶಾಸಕರು 2,000 ಕೋಟಿ 3,000 ಕೋಟಿ ತಂದಿದ್ದಾರೆ. ಮುಂಬರುವ ವಿಧಾನಸಭಾ ಕ್ಷೇತ್ರ ಇದರಲ್ಲಿ ಚುನಾವಣೆಯಲ್ಲಿ ರಾಜ್ಯದಲ್ಲಿ BJP ಸರ್ಕಾರ ಬರಬೇಕು. ಅದಕ್ಕೆ ನೀವು ಕೂಡ ಕಂಕಣಬದ್ಧರಾಗಬೇಕು, ಕಟಿಬದ್ಧರಾಗಬೇಕು. ಆ ಮುಖಾಂತರ ಸತೀಶಣ್ಣ ಕಳೆದ ಬಾರಿ ಸ್ವಲ್ಪ ಹಂತದಲ್ಲಿ ಸೋತಿದ್ದಾರೆ. ಬರುವ ಸಲ ಸತೀಶಣ್ಣ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಗೆಲ್ಲಿಸಬೇಕಾದ್ರೆ ನೀವೆಲ್ಲರೂ ಅದಕ್ಕೆ ಪ್ರಮಾಣ ಪೂರ್ವಕವಾಗಿ ನೀವು ಅದಕ್ಕೆ ಕಟಿಬದ್ಧರಾಗಬೇಕಂತ ವಿನಂತಿಯನ್ನು ಮಾಡ್ತಾ ಎಲ್ರಿಗೂ ಶುಭವಾಗಲಿ. ಭಾರತ್ ಮಾತಾ ಕಿ ಜೈ. ಅನುದಾನ ಒದಗಾಯಿನ ಕಿಶೋರ್ ಕುಮಾರ್ ಬೊಟ್ಯಾಡಿ ಬೊಕ ಅನುದಾನಕ್ಕೆ ಪ್ರಯತ್ನ ಬತ್ತದ ಪರಿಸರದ ಅಭಿವೃದ್ಧಿಗೆ ಬೆನ್ನೊಂದು ಪುನಃ ಸ್ಥಳೀಯ ಜನಪ್ರತಿನಿಧಿ ಹರೀಶ್ ಕುಮಾರ್ ಕುಂಪಲರಿಗೆ ಈ ಪೊರ್ತು ಮಾನಾದಿಗೆ ಮಲ್ತೇರು ಗೌರವ ಸನ್ಮಾನ ಹೊರಪುಣ ಇಂಕ್ಲ ಕರ್ತವ್ಯ. ಇಂಕ್ಲ ಊರಿಗೆ ಫಸ್ಟ್ ಆದ ಬರ್ತದೆ. ಇಂಕ್ಲ ರಸ್ತೆಗೆ ಅನುದಾನ ಬಿಡುಗಡೆ ಮಂತದ ಇಂಕ್ಲ ಕಾರ್ಯಕ್ರಮ ನಿರಂತರವಾದ ಸಕ್ರಿಯವಾದ ಉಪುಣ ಇಂಕ್ಲ ಕಿಶೋರನ್ನಾಗ ಭಾರತೀಯ ಜನತಾ ಪಾರ್ಟಿ ಹನುಮಾನ್ ನಗರ ಬೂತ್ ವಾರ್ಡ್ ಸಮಿತಿ ಬೊಕ್ಕ BJPದ ಪೂರ ಕಾರ್ಯಕರ್ತರ ಪರವಾದ ಉಡಲರ್ನ ಗೌರವದ ಸನ್ಮಾನ ಈಗಲೂ ಶಾಲು ಓದಿಸಿ ನೆನಪಿನ ಕಾಣಿಕೆಯ ಗೌರವದ ಮನ್ನಣೆ ವೀರಾಂಜನೇಯನ ಪ್ರಸಾದ ರೂಪವಾಗಿ ಭಾರತೀಯ ಜನತಾ ಪಾರ್ಟಿ ವಾರ್ಡ್ ಸಮಿತಿಯ ಹನುಮಾನ್ ನಗರ ಪದಾಧಿಕಾರಿಗಳೊಂದಿಗೆ
ಹಾಗೂ ವೀರಾಂಜನೇಯನ ಹನುಮ ಜಯಂತಿಯ ಪರ್ವಕಾಲದಲ್ಲಿ ಕಿಶೋರ್ ಕುಮಾರ್ ಬುಟ್ಯಾಡಿ ಅವರನ್ನ ಭಾರತೀಯ ಜನತಾ ಪಾರ್ಟಿ ವಾರ್ಡ್ ಸಮಿತಿ ಹನುಮಾನ್ ನಗರ ಹಾಗೂ ವೀರಾಂಜನೇಯ ವ್ಯಾಯಾಮ ಶಾಲೆಯ ಸರ್ವ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಗೌರವದ ಅಭಿವಂದನೆ ಕಿಶೋರ್ ಕುಮಾರ್ ಬುಟ್ಯಾಡಿ ಅವರಿಗೆ. ತಮ್ಮ ರಾಜಕೀಯ ಜೀವನ ಇನ್ನಷ್ಟು ಉತ್ತುಂಗಕ್ಕೇರಲಿ, ಶ್ರೀ ವೀರಾಂಜನೇಯನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಲೆಂಬ ಆಶಯದೊಂದಿಗೆ ಭಾರತೀಯ ಜನತಾ ಪಾರ್ಟಿ ವಾರ್ಡ್ ಸಮಿತಿ ಹನುಮಾನ್ ನಗರ. ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆಯು ಸಾಮಾಜಿಕ ವೈಜ್ಞಾನಿಕವಾಗಿ ಎಲ್ಲ ರಂಗಗಳಲ್ಲಿ ತನ್ನ ತೊಡಗಿಸಿಕೊಂಡು ಧಾರ್ಮಿಕ ಕಾರ್ಯಕ್ರಮಕ್ಕೆ ಒತ್ತು ಕೊಡುತ್ತಾ ಹನುಮ ಜಯಂತಿಯ ಪರ್ವಕಾಲದಲ್ಲಿ ಔಚಿತ್ಯ ಸದಸ್ಯರಾಗಿರುವಂತಹ ಹರೀಶ್ ಕುಂಪಳ ಅವರಿಗೆ ವೀರಾಂಜನೇಯ ವ್ಯಾಯಾಮ ಶಾಲೆ ಪ್ರಸಾದ ರೂಪವಾಗಿ ಗೌರವ ಅಭಿನಂದನೆ. ದಯವಿಟ್ಟು ಸನ್ಮಾನ ಕುರ್ಚಿಯಲ್ಲಿ ಸಾವು ಭಾಜನರಾಗಬೇಕು. ಗೌರವದ ಅಭಿನಂದನೆ ಹರೀಶ್ ಕುಂಪಳ ಇವರಿಗೆ. ಇವರಿನ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಸದಾ ಸ್ಪಂದನೆ ನೀಡುವ ಭರವಸೆ ನಾಯಕ ನಮ್ಮೆಲ್ಲರ ಹರೀಶಣ್ಣ ಇದೀಗ ವೀರಾಂಜನೇಯನ ವೇದಿಕೆಯಲ್ಲಿ ಸರ್ವ ಅತಿಥಿಗಳ ಸಮಕ್ಷಮದಲ್ಲಿ ನಗರದ ಪ್ರದೇಶವು ಸೇರಿದಂತೆ ಎಲ್ಲ ಗ್ರಾಮಗಳು ಸುಭಿಕ್ಷೆಯನ್ನು ಕಾಣುವಂತಾಗಲಿ. ಅಂದೇ ನಮ್ಮ ಬಾಳಿನ ಶುಭೋದಯ. ಸದಾಶಿವ ವನಜಾಕ್ಷಿ ಭವಿತ್ ಸೇರಿದಂತೆ ಹರೀಶ್ ಕುಂಪಳವರನ್ನ ಅತ್ಯಂತ ಗೌರವದಿಂದ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಗೌರವಿಸ್ತಾ ಇದ್ದಾರೆ. ಶಾಲು ನೆನಪಿನ ಕಾಣಿಕೆಯೊಂದಿಗೆ ಈ ಪರಿಸರದ ಅಭಿವೃದ್ಧಿ ಆವಡು ಪಡೆದು ಹರೀಶ್ ಕುಮಾರ್ ದಿಂಜ ಪೊನೆ ಹೊಂದಿತ್ತೇರು. ಅವಕ್ಕೆ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಸ್ಪಂದಿಸಾದು ಅನುದಾನನು ಒದಗಾದೇರು. ಆಂಡ ಈ ಅನುದಾನ ಕಡಿಮೆ ಆನಗ ಅವಕ್ಕೆ ಸೋಮೇಶ್ವರ ಪುರಸಭೆದಕ್ಕುಳ್ಳ ಸ್ಪಂದಿಸಾದು ಹೆಚ್ಚಿನ ಅನುದಾನನು ಒದಗಾದೇರು ಪಡೆದು ದಕ್ಷಿಣ ಕನ್ನಡ ಜಿಲ್ಲಾ BJP ಅಧ್ಯಕ್ಷರು ಸತೀಶ್ ಕುಂಪಲ ಅಭಿನಂದನದ ಪಾತ್ರ ಪಂಡೇರು. ಸೋಮನಾಥ ದೇವರನ ಅಂಚನೆ ಶ್ರೀಕೃಷ್ಣ ಪರಮಾತ್ಮನ ಅಂಚನೆ ನಮ್ಮ ವ್ಯಾಯಾಮ ಶಾಲೆಯ ಪ್ರಾರ್ಥನೆ ಮಲ್ಪನ ಅಂಚಿನ ಆಂಜನೇಯ ದೇವರನ ಭಕ್ತಿಡೆ ಪ್ರಾರ್ಥನೆ ಮಲ್ತೊಂದು ಭಾರಿ ಸಂತೋಷ ಬಕ್ಕ ಕುಸಿತ ಸಂಗತಿಗೋಸ್ಕರ ನಮ್ಮ ಮಾತೆಲ್ಲ ಸೇರಿದ ವ್ಯಾಯಾಮ ಶಾಲೆದ ಹನುಮ ಜಯಂತಿದ ಈ ಕಾರ್ಯಕ್ರಮದ ಸಂದರ್ಭ ನಮ್ಮ ಊರಿಗೂ ಕಿಶೋರನ್ನ ಈರು ಬತ್ತಿನ ಇಂಕ್ಲಿಗೆ ಮಸ್ತ್ ಸಂತೋಷ ಅಂಡ್ ಕಿಶೋರನ್ನಾಗ ಮಾತೆಲ್ಲ ಒಂಜಿ ಕ್ಲಾಪ್ ಬಟ್ಲೆ ಕ್ಲಾಬಂಡ ಈ ಊರದ ಹನುಮ ಪೋಯಿ ಸರಿ ಯಾನು ವ್ಯಾಯಾಮ ಶಾಲೆದ ಪ್ರತಿವಂಜಿ ನೇಕ್ಲ ಎಂಬರ್ಪೆ ದಯಬಂಡ ಬಾಲಕೃಷ್ಣ ಮಂದಿರದ ಮುಲ್ತುಡ್ದು ದೇವರನ್ನ ಫೋಟೋ ಕೊನೋದು ಆಯ್ ಬಕ್ಕನೆ ಅಲ್ಪ ಉತ್ಸವ ಆಪುನಿ ಅಂಚ ಅದು ವ್ಯಾಯಾಮ ಶಾಲೆಲ್ಲ ಮಂದಿರಲ್ಲ ಒಂಜಿ ರಡ್ಡಲ ಈ ಊರದ ಭದ್ರವಾಯಿನಂಚಿನ ಕೊಂಡಿಲು ಉಮೇಶನ್ನ ಅಂಚ ಅದು ಐನು ಹೊರ್ತು ನೋಡ್ಲ ಬಕ್ಕ ನಮ್ಮ ಪರಸ್ಪರ ಊರುಡು ಮಾತ ಪ್ರೀತಿ ವಿಶ್ವಾಸಡು ಒರಿಯೋಡು ಪನ್ಪನ ಕಾರಣಕ್ಕೋಸ್ಕರ ಪೊಯ್ಸರಿ ಹನುಮ ಜಯಂತಿಗೆ ಬಂದಾಗ ಉಮೇಶನ್ನೇ ನಲ್ಲೆತ್ತದು ಬಾರಿ ಹಕ್ಕಡು ಮುಕ್ಳು ಪೂರ ಸೇರಿದು ಪಂಡೇರು ಈರು ಓವು ಮಂತಿಜಿನಲ್ಲ ಎಂಗ್ಲೊಂಜಿ ವ್ಯಾಯಾಮ ಶಾಲೆದ ಒಂಜಿ ಎದುರ್ದ ರೋಡನೊಂಜಿ ಮಲ್ಪೋಡು ಒಂದು ಪಂಡೇರು ಯಾನು ಆ ಸಂದರ್ಭ ಏರೇನು ಕಿಶೋರನ್ನ ಆತನ ಬೊಕ್ಕರಿಯನ್ನು ಎನ್ನಿದು ಪಂತಿನ ಅತ್ಯಾನು ಅಂಡ ಒಂಜಿ ಧೈರ್ಯ ಇತ್ತಂದ್ರೆ ಏರಾನ್ಲ ಇನ್ನೊಂಜಿ ಆತ್ಮೀಯರ ನಕ್ಲು ಮುಕ್ಳು ಪೂರ ಒಲ್ಲೇರು ದಾಲ ಮಲ್ಪೇರು ಅನ್ಪನ ವಿಶ್ವಾಸಡು ಅವು ತೂಕ ಬರ್ಪಿಸಾರಿ ಎತ್ತಂಡ ದೇವರನ ದಯಟ್ ನಿಕ್ಲನ ಈ ಕೆಲಸ ಆಪನೆಗೆ ಪ್ರಯತ್ನ ಮಲ್ಪ ಬಂದಿತ್ತೆ ಆಯ್ತಾ. ಮಧ್ಯಾಹ್ನ ಹನುಮ ಜಯಂತಿದ ಕಾರ್ಯಕ್ರಮ ಉಂಡು ಐಕು ತುಂಬ ಆಪುನತ ಅಂದ್ರೆ ಮಧ್ಯಾಹ್ನ ಉಮೇಶ್ ಅನ್ನೆ ಪಂಡೇರು ಏನಪ್ಪಗ ಕಿಶೋರನ್ನಗರಪ್ಪ ಅಂತ ಫೋನ್ ಮಲ್ತೆ ಕಿಶೋರನ್ನ ಒಂಜಿ ಎನ್ನ ಊರಿಗೊಂಜಿ ಕಾಂಕ್ರೀಟ್ಗೊಂಜಿ ಕಾಸು ಕೊರಡಿರನ್ ಕಿಶೋರನ್ನೇ ಬಾರಿ ಎಲ್ಲಿಯ ಪ್ರಾಯದಿಂಚಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಕ್ಕ ಬಜರಂಗ ದಳ ಬೇತೆ ಬೇತೆ ಸಂಘಟನೆ ಕೆಲಸ ಮಲ್ತದೆ. ಭಾರತೀಯ ಜನತಾ ಪಾರ್ಟಿಡ್ಲ ಎನ್ನೊಟ್ಟಿಗೆ ಆರು ಪ್ರಧಾನ ಕಾರ್ಯದರ್ಶಿ ಆದ ಬಕ್ಕ ಇಡೀ ಜಿಲ್ಲೆಡು ಜವನೇರ್ನ ಬಾರಿ ಒಂಜಿ ಪ್ರೀತಿದ ಜನನಾಯಕ ಆದ ವಿಧಾನ ಪರಿಷತ್ಡ್ಲ ಒಂಜಿ ಸಮರ್ಥವಾದ ಈ ಜಿಲ್ಲೆದ ಬಗ್ಗೆ ಈ ರಾಜ್ಯದ ಬಗ್ಗೆ ಬಕ್ಕ ನಮ್ಮ ಬಡವೇರ್ನ ಬಗ್ಗೆ ವಿಧಾನ ಪರಿಷತ್ಡ್ಲ ಬಾರಿ ಪಕ್ವವಾದ ಬಾರಿ ಶೋಕುಡು ಪಾತ್ರನ ಮುಖಾಂತರ ನಂಗೆ ಮಾತೆರೆಗಳ ಗೌರವ ಕಂತುಕೋರ್ನಾರು ಕಿಶೋರನ್ನೇ ವಿಶೇಷವಾದ ಎನ್ನ ಮಿತ್ತಲ ಪ್ರೀತಿದಾರು ಬಕ್ಕ ಈ ಕುಂಪಲದ ಸೋಮೇಶ್ವರದ ಬಗ್ಗೆ ಎಲ್ಲ ವಿಶೇಷವಾಗಿ ನಂಚಿನ ಪ್ರೀತಿ ಇತ್ತನಾರು ಆರು ತಕ್ಷಣ ನೇಕೆ ಕಾಸು ಐಕೆ ಏತು ಬೋಡ ಆತು ಕೊರಪೆ ಅಂತ ಬಂದಿತ್ತೇರು ಕಿಶೋರನ್ನೇ ಯಾನು ಅಪಗ ಬಂದಿತ್ತೆ ಏತು ಬೇಡ ಅರಿಶಡಕ್ಕೇನು ಅರಿಶೆ ಬಂಡೆ ಹೆಚ್ಚ ಬರ್ಚು ಒಂಜಿ 2.5 ಲಕ್ಷ ಅನ್ಲ ಕೊರ್ಲೇನು ಆ ಕಾಸನ್ನು ಆರು ಇಮಿಡಿಯೇಟ್ ನಿಕ್ಲು ಬೇರೆ ಎಲ್ಲೇನೆ ಬಂಡೆ ಸುರು ಮಲ್ಪಲೆ ಯಾನು ಆ ಕಾಸನ್ನು ಕೊರಪೆ ಅಂತ ಬಂದಿತ್ತೆ ಆರು ಬಂದಿತ್ತೇರು ಆ ಪ್ರಕಾರ ಆರು ಕಾಸೆಲ್ಲ ಕೊರಿಯರು ಮೂಲು ಬೇಲೆಲ್ಲ ಸುರು ಮಲ್ತೇರು ಅಂಡ ಈ ಬೇಲೆನ ಮುಗಿಪೋಡಂದಾಂಡ ಐಕೆ ಬಾರಿ ಪಿರ ರಡ್ಡು ಪಾಲು ಕಾಸು ಬೋಡಾಂಡೆ ಆ ಸಂದರ್ಭ ನಮ್ಮ ಪುರಸಭೆದಾಗಲು ನಮ್ಮ
ಮಾತ ರವಿಶಂಕರ್ ಅದು ಪೂರೆಲ್ಲ ನೀನು ಬೆರಿ ಬಿಡಂದೆ నేను మల్పునంచిన ప్రయత్నం మల్దేరు యాను విశేషవాದ నేత ಒಂಜಿ ನಕ್ಷತ್ರಿಕ ಲೆಕ್ಕ నేత ಬೆರಿ ಬುಡಂದೆ ಕೆಲಸ ಮಲ್ತಿನಂಚಿನ ಹರೀಶ್ ಕುಂಪಲಗೆ ವಿಶೇಷವಾದ ಈ ಸಂದರ್ಭಡೆ ಅಭಿನಂದನೆ ಸಲ್ಲಿಸವೆ. ಕಿಶೋರಣ್ಣ ಇರ್ನ ಧಾರ್ಮಿಕ ರಾಜಕೀಯ ಜೀವನಡು ನನಾತ್ ಎತ್ತರ ಪೋಪನಂಚಿನ ಸೌಭಾಗ್ಯ ಕಿಶೋರಣ್ಣಗೆ ಬರಡು ಉನ್ನತ ಹುದ್ದೆ ತಿಕ್ಕಾಡು ಆರೆಗ ಮಂತ್ರಿ ಆದ ಬರ್ಪನಂಚಿನ ಸೌಭಾಗ್ಯ ಕಿಶೋರಣ್ಣಗೆ ತಿಕ್ಕಾಡು ಆರು ಎಡ್ಡೆ ಕೆಲಸ ಮಲ್ಪನಾರು ಎಡ್ಡೆ ಮನಸ್ಸುದಾರು ಉಳ್ಳಾಲದ ಬಗ್ಗೆ ನಮ್ಮ ಕುಂಪಲದ ಬಗ್ಗೆ ಬಾರಿ ಪ್ರೀತಿ ದೀತನಾರು ಎನ್ನ ಕುಂಪಲದ ಮಿತಿಯರು ಪ್ರೀತಿ ದೀಯನ ಯಾಪಲ ಬಿಡುದುಗೊರ್ರ ಇಜ್ಜಿ ಕಿಶೋರಣ್ಣ ಅದೇ ಮೋನಣ್ಣ ಅಂಚ ಅದು ನಮ್ಮ ಊರದ ಅಭಿವೃದ್ಧಿಗೆ ಒಂದೊಂಜಿ ರೋಡು ಭಾರಿ ಮಲ್ಲ ಕೊಡುಗೆ ಆತನ ಕಿಶೋರಣ್ಣ ಅಂಚ ಅದು ವಿಶೇಷವಾದ ಇರೆಗೆ ಅಭಿನಂದನೆ ಈ ಸಂದರ್ಭ ಸಲ್ಲಿಸ ಒಂದು ನಮ್ಮ ಅಧ್ಯಕ್ಷರ ಕಮಲಕ್ಕಲ ಆರು ದಾಲ ಪನಂದೆ ಮಾತ ವಿಷಯಕ್ಕೆ ಪರಿಪೂರ್ಣವಾದ ಸಹಕಾರ ಕೊರ್ನಾರು ಕಿಶೋರ ನಮ್ಮ ರವಿಶಂಕರ್ ಉಳ್ಳೇರು ರವಿಶಂಕರ್ ಇಡೀ ಗ್ರಾಮಡ್ ಅತ್ಯಂತ ಕ್ರಿಯಾಶೀಲವಾದ ವಿಶೇಷವಾದ ಪನೊಡಂದಾಂಡ ಪುರಸಭೆದ ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ ನಕಲು ಮುಕುಲ್ ಪೂರೆಲ್ಲ ಒರಿಯಾಡ್ದು ವರಿ ಊರದ ಬಗ್ಗೆ ಭಾರಿ ಆಲೋಚನೆ ಮಂತದ ಭಾರಿ ಪ್ರೀತಿ ವಿಶ್ವಾಸದ ಕೆಲಸ ಅಲ್ಪನಕ್ಲು ಐಟ್ ರವಿಶಂಕರ್ಲ ಉಪಾಧ್ಯಕ್ಷರಾದ ಅಧ್ಯಕ್ಷರಿಗೆ ಸಾಥ್ ಕೊರೊಂದು ಇಡೀ ಊರುಡು ಇನಿ ಪರ್ಪುನ ನೀರ್ದ ಸಮಸ್ಯೆನೇ ಇಜ್ಜಿ ಪನೊಂದಿತ್ತೇರು ಈ ಸಾರಿ ಇಂಜಿ ಟೆನ್ಷನ್ ಇಜ್ಜಿ ಮಾರ್ರೆ ನೀರು ಪೂರ ಪೈಪ್ ಪೂರೆಲ್ಲ ಬರ್ಪುನತೆ ಪೈಪು ಬರ್ಪುನದ ನೀರು ಈ ಸಾರಿ ಟೆನ್ಷನ್ ಇಜ್ಜಿಂದ ಅಂಡ ದುಂಬು ಯಾನೋ ಒಂದು 25 ವರ್ಷ ಆಲೋಚನೆ ಅಂತಂದ ಈ ಹನುಮಾನ್ ನಗರದಾಗ್ಲು ಕಾಂಡೆ ಅನ್ನ ಇಲ್ಲಡೆ ಬರ್ಪುನು ನೀರು ಇಜ್ಜಿನ್ ಬತ್ತದ ಕಿರಿಕಿರಿ ವಾ ಚರ್ಚೆ ಆವಂದಿದ್ದಾನೆ ಬೋರ್ವೆಲ್ನ ನಂಬುದಿತ್ತ ಈ ಸರಿ ತುಂಬೆದ ನೀರು ಬತ್ಪುನ ಮಲ್ಲತ್ತ ನೀರನ್ನ ಇಲ್ಲಿಲ್ಲಡೆ ಎತ್ತವನ ಕೆಲಸ ಏನು ಪುರಸಭೆ ಹಿಡ್ದು ಭಾರಿ ಶೋಕ್ ಮಲ್ದೇರು ಅಡಿ ರವಿಶಂಕರ್ ಎಂಕ್ಲೆಗೆ ಟೆನ್ಷನ್ ಇಜ್ಜಿ ನಿಕ್ಲೆ ಎಣ್ಣೆ ಅರಿತೆ ಸತೀಶ್ ಕುಂಪಲ ಊರುಡು ದಾಲ ಹೆಚ್ಚ ತಿಕ್ಕುನೇ ಇಜ್ಜೇನು ಸತ್ಯ ಬಂಡ ಎಂಕ್ ಬೇತೆ ಜವಾಬ್ದಾರಿ ಇತ್ತು ನಡೆದಾದ್ರೆ ನಾನು ಪಿದೇ ಹೋದ ಕೆಲಸ ಅಲ್ಪ ಅಂಡ ಊರುಡು ಎಂಕ್ ಟೆನ್ಷನ್ ಇಜ್ಜಿ ಬಂಡ ಇಂಚಿತ್ತ ನಕ್ಲು ಪೂರ ಒಲ್ಲೇರು ಭಾರಿ ಎಡ್ಡೆ ರೀತಿಯಲ್ಲಿ ಸ್ಪಂದನೆ ಮಲ್ಪನಕ್ಲು ರವಿಶಂಕರ್ ನಂಚಿನಕ್ಲು ಪೂರೆಲ್ಲ ಒಲ್ಲೇರು ಎಡ್ಡೆ ಕೆಲಸ ಮಲ್ತೊಂದುಲ್ಲೇರು ನೇಕ್ಲ ವಿಶೇಷವಾದ ಕಾಸು ಕಮ್ಮಿ ಆನಾಗ ಐತೊಟ್ಟಿಗೆ ಬೇರಿಸಾಯವಂತದ್ದು ಕೆಲಸ ಮಲ್ಪನೆಗೆ ಕಾಸಲ ಪುರಸಭೆ ಕೊರ್ಪು ನಂಚಿನ ವಿಶೇಷ ಪ್ರಯತ್ನ ಮಲ್ತೆ ರವಿಶಂಕರ್ ಅರೆಗ್ಲ ಹೃತ್ಪೂರ್ವಕವಾಗಿ ನಂಚಿನ ಅಭಿನಂದನೆ ಈ ಸಂದರ್ಭ ಸಲ್ಲಿಸಾವೆ. ನಮ್ಮ ಪುರಸನ್ನೆಲ ಸ್ಥಾಯಿ ಸಮಿತಿ ಅಧ್ಯಕ್ಷರೆಲ್ಲ ಬಿಜೆಪಿದ ಈ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ನೇಕ್ ಇದ ಎಕಡೆ ಹರೀಶ್ ಪನ್ಲಗನೆ ಮುಲ್ಪ ಕಾಸು ಕಮ್ಮಿ ಆನಾಗ ಕಿಶೋರಣ್ಣ ಈ ರಸ್ತೆದ ಬಾರಿ ಜಂಜಾಟಡ್ ಅಲ್ಪ ಫಿನಿಶ್ ಆಯ್ಜಿನ ಮುಲ್ಪ ತೊಂದರೆ ಆಪನು ಮುಲ್ಪ ಫಿನಿಶ್ ಆಯ್ಜಿನ ಅಲ್ಪ ತೊಂದರೆ ಆಪನು ಚರ್ಚೆ ಬಂದಾಗ ಚರ್ಚೆನು ಬಾರಿ ಶೋಕುಡು ಬುಡುಪಾದು ಕಾಂಗ್ರೆಟ್ ಆಯಿ ನೇಟಲ ನೇತ ಪಿರಾಡು ನೇಟೆ ಉಂತುದು ಹರೀಶ ನಿನ್ನ ಮರ್ಯಾದೆ ಬೇತತ್ತು ಎನ್ನ ಮರ್ಯಾದೆ ಬೇತತ್ತು ಪಂಡದು ನೇತ ಪಿರಾಡು ಉಂತುದು ಭಯಂಕರ ಗಟ್ಟಿ ಆದ ಈ ಊರದ ವ್ಯಾಯಾಮಶಾಲೆದ ಎದುರದ ರಸ್ತೆ ಇನಿ ಆತ ಶೋಕುಡು ಸುಸಜ್ಜಿತವಾದ ಉದ್ಘಾಟನೆ ಆತನಂದು ಪಂಡ ಈಗ ಪುರುಸನ್ನೆಲ್ಲ ಬಾರಿ ಮಲ್ಲ ಕೊಡುಗೆ ಕೊಡ್ತಾರೆ ಈ ಸಂದರ್ಭ ಪನೇರ ಹೆಚ್ಚಿಸುವ ಮಲ್ತೊಂದು ಉಪ್ಪುಲೆ ಅಭಿವೃದ್ಧಿ ಕೆಲಸ ಏನು ಪೂರ ಜವನೆ ಎಲ್ಲ ಬಾರಿ ಎಡ್ಡೆ ರೀತಿ ಮಲ್ಪೇರಿ ಈ ಸಂದರ್ಭ ವಿಶ್ವಾಸದ ಭರವಸೆಯನ್ನು ಕೊರೊಂದು ಹರೀಶೆ ನಿತ್ಯ ನಿರಂತರ ನೆರಡೆಲ್ಲ ತಿನ್ಪುನಿ ಎಷ್ಟು ಹರೀಸೇನೆ ಪೂರ ವಿಷಯ ಎಲ್ಲ ಕಿರಿಕಿರಿಲ್ಲ ಹರೀಶಾಗಿ ಅಂಡ ಇಡೀ ಊರುಡು ಬೆನ್ಪುಲ್ಲ ಹರೀಸೇನೆ ಒಂಜಿ ಮಾತ್ರ ನಿಕ್ಲಿ ನೆನಪುದಿಲೆ ಹರೀಶಾಗಿತ್ತನಾತ್ ಒಂಜಿ ಕೆಲಸ ಮಲ್ಪ ನಾವು ತಹಸೀಲ್ದಾರ್ ಆಫೀಸ್ ಆದಪ್ಪು ಅತನ DC ಆಫೀಸ್ ಆದಪ್ಪು ಆತನ ಆಫೀಸ್ ಇಡ್ಲ ಹೋದು ಕೆಲಸ ಮಲ್ಪನಂಚಿನ ಒಂಜಿ ಎಡ್ಡೆ ತಿಳುವಳಿಕೆ ಪುನಃ ಪಂಡ ನಿಕ್ಲ ಊರದ ಕೌನ್ಸಿಲರ್ ಹರೀಶ್ ಎಂದು ಬನ್ಯಾರ ಬಾರಿ ಸಂತೋಷ ಪಡೆಪೆ ಎಂದುದಾಲ ನಾನು ಕುಲ್ಲಾದ್ ಪನ್ಪನತ್ ಇಡೀ ಬಿಜೆಪಿದ ಜಿಲ್ಲೆದ ಮೀಟಿಂಗ್ ಸಮೇತ ಅನ್ ಪನ್ಪೆ ಎಂಗ್ಲ ಹರೀಶ ಲೆಕ್ಕ ಬೇಲೆ ಮಲ್ಪೆರೆ ಗೊತ್ತಿತ್ತನ ಏರ್ಲೆ ಆತು ಶೋಕ್ ಬೇಲೆ ಮಲ್ಪೆ ಬಾರಿ ಎಡ್ಡೆ ರೀತಿ ಈ ಕಾಂಗ್ರೆಟ್ ಬೇಲೆ ಆವಡಂದ ಹರೀಶನ ಬಾರಿ ಮಲ್ಲ ಪರಿಶ್ರಮ ಉಂಡು ಈ ಸಂದರ್ಭ ಪನೊಂದು ನಮ್ಮ ಕಾಂಟ್ರಾಕ್ಟರ್ ಕೈಲಾಸ್ ಬಾಬುಲ ಬಾರಿ ಶೋಕದ ಕಾರ್ಯಕ್ರಮ ಒಂಜಿ ಕಾಂಕ್ರೀಟ್ ಮಲ್ಪನ ಕೆಲಸ ಏನು ಮಲ್ದೇರು ಅಂಚನೆ ಎಂಕ್ಲ ಮೋನನ್ನೆ ಆದಪ್ಪು ಸಾಗರ್ ಆದಪ್ಪು ಮನೋಜ್ ಆದಪ್ಪು ಯಾದವೇರ್ ಆದಪ್ಪು ಸದೆ ಬಾರಿ ಪ್ರೀತಿದ ಸದೆ ಪಕ್ಕ ಪೂರೆಲ್ಲ ಮಾತೆಲ್ಲ ಒರಿಯಾರ್ದವ್ರಿ ಪ್ರೀತಿದಕ್ಲೆ ಮಾಲತೆಕ್ಕ ಇರ್ಲ ಪೂರೆಲ್ಲ ಮಾತೆಲ್ಲ ಅತ್ಯಂತ ಪ್ರೀತಿ ವಿಶ್ವಾಸಡು ಈ ಬಾಗಡೆ ಕೆಲಸ ಕಾರ್ಯ ಮಲ್ಪನಾಕಲು ಬಾರಿ ಖುಷಿ ಆಂಡ್ ರಾಮನ ಹನುಮ ಜಯಂತಿದಾನಿ ಇಂಚಿತನ ಒಂಜಿ ಪೊರ್ಲುದ ಕಾರ್ಯಕ್ರಮ ಮಲ್ಪೆರೆಗೆ ವ್ಯಾಯಾಮ ಶಾಲೆ ಒಂಜಿ ಪ್ರೇರಣಾದಾಯಕಿಯಾದ ಇಮೇಟ್ ಉಂತುನೇಕ ನಿಕ್ಲೆ ಮಾತೆರೆಗ್ಲ ಅಭಿನಂದನೆ ಸಲ್ಲಿಸಾದ ಯಾನೆ ಪುದರ್ ಪನ್ನಗನೆ ಎಂಚಿನ ಪನಡ ಇನ್ನು ಪೂರ ಪಂತ ಯಾನ ಅಂಚಾದ ನನದುಂಬಗಲ ಅಭಿವೃದ್ಧಿ ಕೆಲಸ ಆಪನ ನಿಕ್ಲೆಗೆ ಸಂಪೂರ್ಣ ಸಹಕಾರ ಯಾನ್ ನನದಾದ ಮಲ್ಪಡೊಂದು ಕಿಶೋರ್ ಕೇಂಡೇರು ಕಿಶೋರ್ ಬಟ್ಯಾಡಿ ನಮ್ಮ ಪುತ್ತೂರ್ದಾರು ಅಣ್ಣ ನಮ್ಮೊಟ್ಟಿಗೆ ನಿರಂತರವಾದ ಉಪನಾರ ಈತೆ ಹತ್ತು ನನ್ನ ಇಂಚಿನ ಕೆಲಸ ಮಲ್ಪಡಲ್ಲ ನಿಕ್ಲೆಗೆ ಬೆಂಗಾವಲಾದಿ ನಾನು ಉಲ್ಲೆ ಅನ್ಪನ್ಪನ ಪಾತ್ರನ ಕಿಶೋರ್ ಈ ಸಂದರ್ಭ ಎಂಕ್ ಪನ್ನಗ ಬಾರಿ ಖುಷಿ ಆಂಡ್ ನಮ್ಮ ಊರದ ಅಭಿವೃದ್ಧಿಗೆ ನನಾತ್ ಕೆಲಸ ಮಲ್ಪರೆಗೆ ಒಂಜಿ ಪ್ರೋತ್ಸಾಹ ಕೊರ್ಪನಂಚಿನ ಕೆಲಸ ಮಲ್ದೇರೆ ಕಿಶೋರ್ಗೆ ನನಾತ್ ಕೆಲಸ ಮಲ್ಪನಂಚಿನ ಶಕ್ತಿ ನಮ್ಮ ವೀರಾಂಜನೇಯ ದೇವರ ಶಕ್ತಿ ಕೊರಡೆ ಈ ವ್ಯಾಯಾಮ ಶಾಲೆದ ಮುಖಾಂತರ
ಈ ಒಂಜಿ ಚಟುವಟಿಕೆ ಮಲ್ಪನ ಪ್ರತಿ ಒರಿಯಾಗಲ ಎಡ್ಡ ರೀತಿದ ದೇವರ ಅನುಗ್ರಹ ಆಶೀರ್ವಾದ ಮಲ್ಪಡು ಬೊಕ್ಕ ನಮ್ಮ ಊರದ ಪ್ರತಿ ಒಂಜಿ ಅಭಿವೃದ್ಧಿ ಕೆಲಸ ಎಲ್ಲ ನಮ್ಮ ಮಾತೆಲ್ಲ ಒಟ್ಟಾದ ಒಂಜಾದ ಕೆಲಸ ಮಲ್ಪಗ ಅಂತ ಪನ್ನೊಂದು ಅವಕಾಶ ಕೊರ ನನಗೆ ಮಾತೆರೆಗ್ಲ ಧನ್ಯವಾದ ಸಲ್ಲಿಸದೆ ನಾನು ಮಸ್ತ್ ಖುಷಿಟ್ಟು ಈ ಸಂದರ್ಭಡ್ ಈ ವ್ಯಾಯಾಮ ಶಾಲೆಗೆ ಬರ್ತೀನಿ ದಯವಂಡ ವ್ಯಾಯಾಮ ಶಾಲೆದ ಎದುರು ಇಂಚಿತ್ತಿನ ಒಂಜಿ ಕಾರ್ಯಕ್ರಮ ಅಭಿವೃದ್ಧಿದ ಕೆಲಸ ಅವನುಂಡದ ಇಂದು ನಮ್ಮ ಊರುಗಾವಡ ಇಂತಿನ ಕೆಲಸ ಊರುಡು ಮಾತೆಲ್ಲ ಒಟ್ಟಾದ ಒಂಜಾದ ಯೋಚನೆ ಮಲ್ತಂಡ ಊರದ ಕೆಲಸಲೇನು ಮಾತೆಲ್ಲ ಒಂಜೇ ಮನಸ್ಸು ಮಲ್ಪೇರಂದು ಪನ್ಪನಕ್ಕೆ ಈ ವ್ಯಾಯಾಮ ಶಾಲೆದ ಎದುರದ ಈ ರಸ್ತೆದ ಒಂಜಿ ಕಾಂಕ್ರೀಟೀಕರಣ ಅಂದ್ ಈ ಸಂದರ್ಭಡ್ ಪನೊಂದು ಅವಕಾಶ ಕೊರ ನನಗೆ ಮಾತೆರೆಗ್ಲ ಧನ್ಯವಾದ ಸಲ್ಲಿಸದೇನ ಪಾತ್ರನಂತವೇ ಜೈ ಹಿಂದ್ ಜೈ ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಸಾಂದರ್ಭಿಕವಾದ ಪಾತೇರಿಯರು ಈಶ್ವರ ಮಗಣೆಯ ದೇವರಂತ ಶ್ರೀ ಸೋಮನ ದೇವರನ್ನ ವಂದಿಸ್ತಾ ನಿಜವಾಗಿ ಬಹಳ ಖುಷಿಯ ವಿಷಯ. ಇನಿ ಸೋಮೇಶ್ವರಡು ಸೋಮನಾಥ ದೇವರಿಗೆ ಜಾತ್ರಾ ಮಹೋತ್ಸವದ ಸಂದರ್ಭ ನಮ್ಮ ಈ ಸ್ಥಳಟ್ ಹನುಮ ಜಯಂತಿದ ಪೊರ್ಲದ ಉತ್ಸವ ಈ ಸಂದರ್ಭಡ್ ಸುಮಾರು ವರ್ಷದಿಂದ ಬೇಡಿಕೆ ಇತ್ತನಂಚನೆ ಹನುಮಾನ್ ನಗರದ ದೇವರನ್ನ ಎದುರದ ಬಕ್ಕ ಬರಿತ ಆ ರೋಡ್ದ ಬೇಡಿಕೆಯನ್ನು ಈಡೇರಿಸೋದು ಇನಿ ಪೊರ್ಲುಡು ಲೋಕಾರ್ಪಣೆ ಮಾಡಿದ ಸಂದರ್ಭಡ್ ನಮ್ಮದು ಸೇರೊಂದ ಸತೀಶನೆಲ್ಲ ಬಾರಿ ಪೊರ್ಲುಡು ಪಾತೇರಿಯರು ಇದೊಕ್ಕ ಕಿಶೋರಣ್ಣ ಪೊರ್ಲು ಪಾತೇರಿಯರು ಒಟ್ಟು ಎಂಕ್ಲದಾದನ ಹನುಮಂತ ದೇವರನ್ನ ಆಶೀರ್ವಾದ ಈ ನಿಕ್ಲ ಬೇಡಿಕೆ ಉಂಡ ಆ ಬೇಡಿಕೆಯನ್ನು ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನ ಅಂತ ಈ ರಸ್ತೆ ಫಸ್ಟ್ಗೆ ಆವಂದುಪ್ಪನಾಗ ಯಾಲ್ನ ಪುರುಷನ ನಡೆ ಬತ್ತಿಪ್ಪನ ಒಂಜಿ ಚೂರು ಒಂತೆ ಆ ಮೆಟ್ಲಂತ ಈ ಮೆಟ್ಲಂತ ಬಾಕಿ ಆದಿತ್ತು ಅಪ್ಪ ಕತ್ತಳ ಬರ್ತು ಬೈದ ಹರಿಶನ ಮನೆಲ್ಲ ಇಲ್ಲಿಯ ಮನೆ ಆದಿತ್ತು ಒಂಜಿ ಮೆಟ್ಟು ಯಾದವನ್ನೇ ಒಂಜಿ ಮೆಟ್ಟು ಅವನ ಸದನ್ನೇ ಅಕ್ಲೆ ಬೊಮ್ಮ ರಸ್ತೆ ಅಪ್ಪ ಹರಿಶನ ಬಂಡೆ ಎಂಚಲ ಹರಿಶನ ನಮ್ಮ ಮಂತು ಬಿಡ್ಕ ನೀನು ಮುಗಿತು ಬಿಡ್ಕ ಅಂದು ಅಣ್ಣ ಆ ಸಂದರ್ಭಡ್ ಯಾನು ಗಮನಿಸಿದ ಒಂಜಿ ವಿಷಯ ಹರೀಶಗೆ ಆ ಸಂದರ್ಭ ಒಂದು ಖುಷಿ ಅಯ್ನ ಎಂಕ್ಲ ಇತ್ತಲ ಮೋನೆ ಅರ್ನ ಆ ಮೋನದ ಭಾವ ಎಂಕ್ ಇತ್ತಲ ಬರ್ಪುಂಡು ಅರೆಗೆ ಆತನ ಖುಷಿ ಜೈ ನಿಂಜ ಪಂಡದು ಕೂಡಲೇ ನಮ್ಮ ಕೈಲಾಸವಾಮಿ ಎತ್ತದು ಇತ್ತಿನ ಅಲ್ತು ವೆಟ್ ಮಿಕ್ಸ್ಗಳನ್ನೇ ಅವುಕಲ್ನೆ ಎಂದುಕಲ್ನೆ ಎಂದು ಮನದನೆ ಅನಾಗ ನಮ್ಮ ಎನ್ನ ಆತ್ಮೀಯರು ಪುರುಷನ ಎದುರು ಉಂತುದು ರಾತ್ರಿ ನನಗೆ ರಾತ್ರಿ ಎನ್ಮಾಂಟೆ ಮಟ್ಟಕ್ಕೆ ಉಂತುದು ಆ ಬೇಲೆನು ಪೊರ್ಲು ಮಂತು ಕೊಡ್ತೇರು ನಿಜವಾದ ಸತೀಶನ ಈ ಸಂದರ್ಭ ಉಲ್ಲೇಖ ಮನ್ಪಡೆ ಹಾಪುಂಡು ಮುನ್ನಂಜಿ ಸಂದರ್ಭಡು ಒಂಜಿ ವ್ಯಕ್ತಿ ಇಂಚಿನ ಬೆಂಗ್ಲ ಪತ್ರ ಕಟ್ತೇವಲ್ಲ ಪಾತ್ರ ಅವನ್ ಪೇರು ಬೇತೆ ಚರ್ಚೆ ಬರಾಂಡ್ ನಮಗ ಅವ್ಳು ಸತೀಶನ್ ಏಪ ಮಟ್ಟುಲ್ಲರ ನಿನ್ನ ದಾಳವನ್ ಪೇರ ಆಪುಜಿ ಮಾರೇ ಅಂಡಿರು ಹೆಂಗ್ ಬಾರಿ ಖುಷಿ ಅಣ್ಣ ವಿರೋಧ ಪಕ್ಷದ ಆಹಾರ ಏಪ ಉಳ್ಳಿಲ್ಲ ಆತ ನಿಕ್ಲೇದಲ್ಲ ಮನ್ಪರ ಆಪುಜಿ ಅವಳು ಪೊಕ್ಕಡಿಗೆ ಉಡುನ ಬೊಡ್ಚಿ ಅಂತ ಮನ್ಪನ ಅವ್ ಪಾತರ ಆ ಪಾತರ ಹೆಂಗ್ ಮಸ್ತ್ ಖುಷಿ ಕೊರೋಣ ಅಂಚನೆ ನಮಗೆ ಮಾತ್ರ ಖುಷಿ ಕೊರ್ಪಣ ಆ ಪಾತರ ಆ ಸತೀಶನೊಟ್ಟಿಗೆ ಖಂಡಿತವಲ್ಲ ಆರು ಮನೆ ಬೇಲೆ ಸಂಘಟನೆ ರಾಜಕೀಯ ಇದೊಟ್ಟಿಗೆ ನಮ್ಮ ನಿತ್ಯ ನಿರಂತರ ಅರೆಗೆ ಅರ ಒಟ್ಟುಗಿತ್ತು ಸಹಾಯ ಮಂದು ಇತ್ತಂಡ ಅರ್ನ ಮಾರ್ಗದರ್ಶನ ಅರ್ನ ಸಲಹೆ ಸೂಚನೆ ಒಂಜಾತ ಎಂಕ್ಲೇ ಇಲ್ಲ ತುಂಬ ದಿನಟ್ಟು ಅವು ತಿಕ್ಕೊಂಡು ಮುಖ್ಯವಾದ ನಮ್ಮ ಸೋಮೇಶ್ವರ ಅಭಿವೃದ್ಧಿಗೆ ಮುಖ್ಯವಾದ ಸತೀಶನ್ನಾಗಿ ಫಸ್ಟ್ ಓದ್ತೋಜಿನ ಮಂಡ ಕುಂಪಲ 5 ಪಕ್ಕ ಸೋಮೇಶ್ವರ 5 ಪಕ್ಕ ಮಂಗಳೂರು ಅವು ಸಹಜ ಎಂಕಲ ಫಸ್ಟ್ ಅಂಚನೆ ಸಹಜವು ಯಾಪಲ್ಲ ಕುಂಪಲ ಅಂದ ಎಪ್ಪುನು ಕುಂಪಲದ ಒಂಜಿ ಜಿಲ್ಲಾ ಪಂಚಾಯತ್ ಒಪ್ಪನಾಗ ಕುಂಪಲಗ ಪಾದನಾಥ ಅನುದಾನ ಓಡ್ಲ ಪಾಡ್ದಪ್ಪ ಒಟ್ಟು ಸೋಮೇಶ್ವರ ಕುಂಪಲ ಇನ್ನೊಂದು ಪ್ರತ್ಯೇಕ ಸೋಮೇಶ್ವರದ ಭಾಗ ಕುಂಪಲ ಅಪ್ಪಗ ಕುಂಪಲದ ಅಭಿವೃದ್ಧಿ ಹರಿಕಾರಂದೇ ನಮ್ಮ ಸತೀಶನ ಪಂತಿನಿ ಒಟ್ಟು ಇಲ್ಲ ಇತ್ತ ಜಿಲ್ಲಾಧ್ಯಕ್ಷರ ಆಯ್ಬಕ್ಕ ಅರೆಗೆ ಒಂಜಾತು ಮಲ್ಲ ಶಕ್ತಿ ಬೈದಂಡು ಅರೆಗೆ ಶಕ್ತಿ ಬಂದಾಗ ಎಂಕ್ಲೆಲ್ಲ ಒಂದು ಶಕ್ತಿ ಬತ್ತಲಕ ಎಂಕ್ಲ ಈ ಸಂದರ್ಭ ಪುರಸಭೆತ ಆ ಒಂದು ಜವಾಬ್ದಾರಿ ಒಪ್ಪನಾಗ ಎಂಕ್ಲದಾಲ ಪುರಸಭೆ ಅನುದಾನ ಕಮ್ಮಿ ಇತ್ತಲ್ಲ ಆನ್ಲ ಒಂಜಿ ಓಲ ಒಂಜಿ ಧೈರ್ಯ ಅವಳು ಸತೀಶನ ಇருந்து ಒಂಜಾತು ಪನ್ನಂಡ ಬೇತೆ ಇಲಾಖೆ ಅದಪ್ಪು ಬೇತೆ ಶಾಸಕರು ಎಂಪಿ ನಕಲ ಮುಖೇನ ದಾದಾಳಂಜಿ ಯಾರು ಮನ್ಪೇರನ್ನು ಖಂಡಿತ ಉಂಡು ನಮ್ಮ ಭರವಸೆ ಉಂಡು ಅವಳ ಎಲ್ಲ ಪುರುಷನವರ ಮನ್ಪೇರ ಉಂಡು ಈ ಸಂದರ್ಭದಲ್ಲಿ ನಮ್ಮ ಮೇಲೆ ಅಧಿಕಾರ ಒಪ್ಪಿಡಿತನ ಪುರುಷನ್ನ ನಮ್ಮ ಬೆಂಗಳೂರು ಎತ್ತುದ ಸೋಮೇಶ್ವರನ ದಾದ ಎಂಗ್ ಮನ್ಪು ಅಂದು ಮುಳುವ ತೋಜ್ಪಾದ ಕೊಡ್ತು ಅಂದು ಅಂಡ ದಾಳ ತೊಂದರೆಜ್ಜಿ ನನ್ನ ಒಂತೆ ದಿನ 2 ವರ್ಷ ಕಾಪುಗ 5 ಪಕ್ಕ ಎಂಕ್ಲು ಬಿಜೆಪಿ ದಾದಾಪುರ ಮಂತ್ ತೋಜ್ಪಾವ ಅಂದು ಎಂಗ್ಲು ಖಂಡಿತ ತೋಜ್ಪಾಯರುಲ್ಲ ಸೋಮೇಶ್ವರ ಪುರಸಭೆಡು ಸತೀಶನ್ನ ಅನುದಾನ ದಾದಾಪುರ ಇತ್ತಲ್ಲ ಇನ್ನು ವಾರಿ ತಿಂಗಳು ಪೂರ ಒಟ್ಟು ಎಂಗ್ಲು ಸೋಮೇಶ್ ಪುರಸಭೆಟ್ಟು ಸದಸ್ಯರು ಮಾತೆಲ್ಲ ಅಣ್ಣ ಮೆಗ್ಗೆಲ್ಲ ಇತ್ತೊಂದು ಅವಳು ಅಧ್ಯಕ್ಷೆ ಉಪಾಧ್ಯಕ್ಷೆ ಸದಸ್ಯ ಅವು ದಾಲಜ್ಜಿ ಇತ್ತೊಂದು ಪೊರ್ಲುಡೈನ ಪಟ್ಟೊಂದು ಇಡೀ ಸೋಮೇಶ್ವರ ದಾಲ ನಮ್ಮ ಪಕ್ಷದ ದಾಲ ಕೊರತೆ ಅನ್ಲಕ ಬೇಲೆ ಮಂತೊಂದಿಲ್ಲ ಸಾಗರ್ ಬಲಿ ಪಕ್ಷಗೆ ದಾದಾನ್ಲ ಏರ್ಲಾದ ಪನೆರ ಬಲ್ಲಿ ಆದಿಷ್ಟು ಎಂಗ್ಲು ಒಟ್ಟಾದ ಒಂಜಾದ ಬೇಲೆ ಮಂತೊಂದಿಲ್ಲ ಮುಖ್ಯವಾದ ಮುಲ್ಪದ ಜನಕಲ್ನ ಆಶೀರ್ವಾದ ನಮ್ಮ ಮೇಲೆ ತುಪ್ಪೋಡು ಎಂಕ್ಲು ಖಂಡಿತವಾದ ನಿಕ್ಲ ಬೇಡಿಕೆ ದಾದೊಂಡ ಇನ್ನು ಪ್ರಾಮಾಣಿಕವಾದ
ಈಡೇರಿಸ ಪ್ರಯತ್ನ ಖಂಡಿತ ಮಲ್ಪ. ಪ್ರತಿ ಸೋಮೇಶ್ವರ ಪ್ರತಿ ಊರಿದ ಗಲ್ಲಿದ ರೋಡ್ ತೋಡು ಆಡೋಣ ಮನಸ್ಸಲ್ಲ ಎಂಕ್ಲೆಗುಂಡು ಒಟ್ಟು ದುಮ್ಮದಿನಟ್ಟು ಸೋಮನ ದೇವರ ಆಶೀರ್ವಾದಡು ಹನುಮಾನ್ ದೇವರನ ಆಶೀರ್ವಾದಡು ಎಂಕ್ಲೆಗೆ ಬೇಲ ಉಂಡ ಶಕ್ತಿನ ಕೊರಡು ನಿಖಲನ ಆಶೀರ್ವಾದ ಎಂಗ್ಲ ಇಪ್ಪಡ ಬಣ್ಣೊಂದು ಈ ಸಂದರ್ಭಡು ಈ ರಸ್ತೆನ ನಿಕ್ಲೆಗೆ ಲೋಕಾರ್ಪಣೆ ಮಲ್ತದ ನಿಕ್ಲೇನು ಪೊರ್ಲುಡು ಯೂಸ್ ಮನ್ಪಲೆ ಅಂತೂ ಎಂಗ್ಲೆಗೆ ಏಪ ಖುಷಿ ಆಪನಿ ಮಣ್ಣ ಸಸಣ್ಣ ಏಪ ನಮ್ಮ ಖುಷಿ ಆಪನಿ ಅಂಡ ನಮ್ಮ ದಾದನ ಅನುದಾನ ಪೂರ ದೀದ್ ಇದಕ್ಕೆ ಮುಕ್ಕಲು ಖುಷಿ ಪಡೆಯವರತ್ತೆ ಮುಲ್ತಾಕಲು ಅಪ್ಪ ಅಕ್ಲೇನು ತೂದು ನಮ್ಮ ಖುಷಿ ಪಡೆನತ್ತೆ ಅಂಚದ ಮುಕ್ಕಲು ಖಂಡಿತ ಪೂರೆಲ್ಲ ಬಾರಿ ಖುಷಿ ಇಟ್ಟು ಈ ರಸ್ತೆನ ಇನ್ನು ಉದ್ಘಾಟನೆ ಆತನು ಕುಡದ ಮಾತಲ್ಲ ವಂದನೆ ಮಂತೊಂದು ಎನ್ನ ಪಾತ್ರ ಅಂತ. ಜೈ ಹಿಂದ್. ಶಂಕರ ಸೋಮೇಶ್ವರ ಅವರಿಗೆ ಹೃದಯ ವಂದನೆಗಳು. ಕಿಶೋರನ್ನೇ 3 ಲಕ್ಷ ಹೆಚ್ಚು ರೂಪಾಯಿ ಬಂದ್ಬೇರು ನಮ್ಮ ಉಮೇಶನ್ನೇ ಆ ಬೇಡಿಕೆಲ್ಲ ಮೂಲ ಈ ಸ್ಥಳ ದೀಯರು 5 ಪಕ್ಕ ಇನ್ನು ಇಂಕಲ್ ವ್ಯತ್ಯಾಸ ಖಂಡಿತವಾದ್ಲ ಆ ಪಾತ್ರ ಹೆಜ್ಜಿ ಖಂಡಿತವಾದ್ಲ ಅರ್ನ ಅನುದಾನ ನೆತ್ತ ಇಂಟರ್ಲಾಕ್ದ ನೆಕ್ಕೆ ದೀಪ ಬಂದು ಈ ಸಂದರ್ಭ ಇನ್ನು ಪನೊಂದಿಲ್ಲ ಕುಡಂಜಿ ಯಾನು ಒಂಜಿ ಹರೀಶ್ ಒಂಜಿ ಉಲ್ಲೇಖ ಪಡಾಪುಣು ಹರೀಶ್ ಯಾಕಡೆ ಪಂಡೆ ಬಸ್ ಖುಷಿ ಪಡೆನಾರು ಮುಲ್ಪ ಈ ರಸ್ತೆದ ರೋಡ್ನು ಯಾನು ಬತ್ತುನ ಅರುವಂತ ಕ್ರಾಸ್ ಬಂದಿತ್ತು ರಂಚಿ ಹೆಂಗಂತ ತಯಾರಿಸೋದು ಇಂಚ ಮಂದಿ ಸರ್ತ ಒಂದು ಪೊರ್ಲತ್ತಾನು ಇಜ್ಜಿಯ ಮೂಲ ಜೋಕ್ಲೆ ಗೊತ್ತು ಗೊಬ್ಬರ ಜಾಗ ಹೆಚ್ಚ ಬೋಡು ಅයි ಕೂಡ ಅಂಚ ಮಂತಿ ನಿಂದು ಆಣ ಮಲ್ಲೆ ಜೋಂಡೆ ಆಣ ಪುಡ್ಸಾನ ಏನು ಬಿಡ್ಚೇರು ಜಾಗ ರಸ್ತೆ ಪೊರ್ಲಾಡು ಒಂದು ರಾತ್ರಿ ಹತ್ತು ಬರ್ತದೆ ಇನ್ನು ಸರ್ತ ಒಂದು ಆಣ ಪೊರ್ಲ ಮಂತ್ ಕೊಡ್ತೇರು ನನ್ನ ನೆಕ್ಸ್ಟ್ ಒಂತ ಸಮಯ ಇಂಟರ್ಲಾಕ್ಲ ಹಾಕೊಂಡು ಜೋಕ್ಲೆ ಗೊಬ್ಬರಲ ಪೊರ್ಲ ಹಾಕೊಂಡು ಎನ್ನ ಪಾತ್ರ ಅಂತ ಧನ್ಯವಾದಗಳು. ಕುಡ್ಲ ಮಂಡಲ ಬಿಜೆಪಿ ಅಧ್ಯಕ್ಷರು ಜಗದೀಶ್ ಆಳ್ವ ಕುವೆತ್ತ ಬೈಲ್, ಸೋಮೇಶ್ವರ ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರು ಪುರುಷೋತ್ತಮ ಗಟ್ಟಿ ಪರ್ಯತ್ತೂರು, ಸದಸ್ಯರು ಮೋಹನ್ ಶೆಟ್ಟಿ ಕುಂಪಲ, ಸಪ್ನಾ ಶೆಟ್ಟಿ, ಮನೋಜ್ ಕಟ್ಟೆಮನೆ, ಪರಿಸರದ ಪ್ರಮುಖರು ಸೂರಜ್ ಸಾಗರ್, ಪದ್ಮನಾಭ ಗಟ್ಟಿ, ಹರೀಶ್ ಅಂಬ್ಲಮಗರು, ಮುರಳೀಧರ್ ಕೋಣಾಜೆ, ಮಾಲತಿ, ಜಯ ಪೂಜಾರಿ, ಚೇತನ ಆಶ್ರಯ ಕಾಲನಿ, ಶಿವಾನಂದ ಟೈಲರ್, ಜಯಶ್ರೀ ಕಣ್ಣೀರ್ತೋಟ, ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆದ ಅಧ್ಯಕ್ಷರು ಅಶ್ವಥ್ ಕುಜುಮಗದ್ದೆ, ಶಿಕ್ಷಕರು ಜಗದೀಶ್ ಗಟ್ಟಿ, ಗುತ್ತಿಗೆದಾರರು ಕೈಲಾಸ್ ಬಾಬು, ಎಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸ್ಥಳೀಯ ಜನಪ್ರತಿನಿಧಿ ಹರೀಶ್ ಕುಮಾರ್ ಕುಂಪಲ ಎದ್ಕೊಂಡು ಪ್ರಾಸ್ತಾವಿಕ ಪಾತೆರ ಬಂಡೇರು. ಓಂ ಗುರುಭ್ಯೋ ನಮಃ. ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ಹನುಮಾನ್ ನಗರ ಕುಂಪಲ ನೇತ 40ನೇ ವರ್ಷದ ಹನುಮ ಜಯಂತಿ ಶ್ರೀ ಸತ್ಯನಾರಾಯಣ ಪೂಜೆದ ಕಾರ್ಯಕ್ರಮದ ಒಟ್ಟಿಗೆ ನಮ್ಮ ಬಹು ನಿರೀಕ್ಷಿತ ನಮ್ಮ ಕುಂಪಲ ವ್ಯಾಯಾಮ ಶಾಲೆದ ಎದುರ್ದ ಮುಖ್ಯ ರಸ್ತೆದ ಕಾಂಕ್ರೀಟೀಕರಣ ಕಾಮಗಾರಿದ ಉದ್ಘಾಟನಾ ಸಮಾರಂಭ ಇನಿ ಮಾತಿರ್ಲ ನಮ್ಮ ಮಾತಿರ್ಲ ಸೇರ್ದ ಈ ರಸ್ತೆ ಪ್ರಾರಂಭದ ಹಂತಲು ಮಸ್ತ್ ಹದಗೆಟ್ಟು ದುಪ್ಪನಾಗ ಕರಿನ ನಮ್ಮ ಹನುಮ ಜಯಂತಿ ಕಾರ್ಯಕ್ರಮದ ಪಗ ನಮ್ಮ ವ್ಯಾಯಾಮ ಶಾಲೆದ ಪೂರಾಜವನಿಯರ್ಲ ನಮ್ಮ ಆತ್ಮೀಯರು ಬಾಲಕೃಷ್ಣ ಮಂದಿರದ ಅಧ್ಯಕ್ಷರಾದ ಈ ಶಾಲೆದ ಬೊಕ್ಕ ಮಂದಿರದ ನಿರಂತರ ಒಡನಾಟದೊಟ್ಟಿಗೆ ಎಡ್ಡೆಪ್ಪುನು ಶಾಲೆದ ಎಡ್ಡೆಪ್ಪುನು ನಿರಂತರ ಬಯಕೊಂಡು ಪುನಃ ನಮ್ಮ ಅಣ್ಣೆ ಶ್ರೀ ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿದ ಜಿಲ್ಲಾಧ್ಯಕ್ಷರು ಶ್ರೀ ಸತೀಶ್ ಕುಂಪಲ್ ಮೆರಡ ಒಂಜಿ ಭಿನ್ನ ಮನ್ಪುನಾಗ ಯಾನು ಒಂಜಿ ವರ್ಷದಲ್ಲ ಈ ಕಾಮಗಾರಿಗೆ ಒಂಜಿ ಹಂತ ಕನಪೆ ಬಣ್ಣದ ಎಂಗಡ ವಾಗ್ದಾನ ಕೊಡ್ತಿತ್ತೇರು. ಆ ವಾಗ್ದಾನನ ಒಂಜಿ ಆ ಪಣ್ಣಿನ ಪಾತೆರೆಗೆ ಎಂಕಲ ಜವನಿಯರಿಗೆ ಒಂಜಿ ಬೊರ್ಲುದ ಎಡ್ಡೆಪ್ಪುದ ನೇತೊಟ್ಟಿಗೆ ಕಾಮಗಾರಿ ಪೂರ್ತಿಯಾದ ಮುಗಿಪೇರೆ ಎಂಕ್ಲೆಗೆ ಸಹಕಾರ ಕೊಡ್ತೇರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಜಿಲ್ಲಾಧ್ಯಕ್ಷರು ಎನ್ನ ಅಣ್ಣೆ ಎನ್ನ ಮಾತ ಎಡ್ಡೆಪ್ಪುಗಳ ಎನ್ನ ಆಗು ಹೋಗು ಪೂರೆಗಳ ಎಡ್ಡೆಪ್ಪು ಬಯಕು ನಂಚಿನ ಸತೀಶನ್ನೇ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬತ್ತದು ಉದ್ಘಾಟನೆ ಮಂತೇರಿ ಈ ಸಭೆ ಕಾರ್ಯಕ್ರಮಕ್ಕೆ ಯಾರೇನು ಆತ್ಮೀಯವಾದ ಸ್ವಾಗತ ಮಂತೊಂದುಲ್ಲ ಏನೇ ಬನ್ನೋಲಿ ಈ ಹನುಮಾನ್ ನಗರದ ಊರಿಗೂ ಪ್ರಪ್ರಥಮವಾದ ಬತ್ತದು ನಮ್ಮೊಟ್ಟಿಗೆ ಸೇರ್ದೇರು ಈ ಕಾಮಗಾರಿಗೆ ಅನುದಾನ ಒದಗಿಸಾದ ಎಂಗಳೊಟ್ಟಿಗೆ ನಿರಂತರವಾದ ಪಾರ್ಟಿದ ನಿರಂತರವಾದ ಸಹಕಾರ ಕೊರ್ಪುಣಂಚಿನ ಎಂಕಲ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರು ಎನ್ನ ಆತ್ಮೀಯರಾಯನ ಶ್ರೀ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಮೇರೇನು ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾದ ಸ್ವಾಗತ ಬಂದೊಂದಿಲ್ಲ. ಶ್ರೀಯುತ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಅವರನ್ನ ರಘುವೀರ್ ಅವರು ಶಾಲು ಓದಿಸಿ ಸ್ವಾಗತಿಸಬೇಕು. ಜೊತೆಗೆ ಸ್ಮರಣೆಕೆಯನ್ನ ಅನಿಲ್ ಅವರು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಅವರನ್ನ ನನ್ನರಿ ಎನ್ನ ಆತ್ಮೀಯರು ಎನ್ನ ಪುರಸಭೆದ ಅಧ್ಯಕ್ಷರೇ ಎನ್ನ ಯಾಪಲ ಎನ್ನ ಕೆಲಸಲೇಗೆ ಓವೆ ಎಂದು ಇದ್ದನಲ್ಲ
ఆయన మన్పోడు హరీష్ పనుపునంచిన పండుది ఎంగిన ಬೆರಿಸಾಯದ ಉಪ್ಪುನಂಚಿನ ಎನ್ನ ಅಕ್ಕ ಶ್ರೀಮತಿ ಕಮಲ ಮೇರೆ ಪುರಸಭೆದ ಅಧ್ಯಕ್ಷರು ಮೇರೆಗಿಲ್ಲ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾದ ಸ್ವಾಗತ ಮಂತೊಂದುಲ್ಲ. ನಯನ ಗಣೇಶ್ ಅವರು ಶಾಲು ಹೊದಿಸಿ ಲೀಲಾವತಿ ಅವರು ಸ್ಮರಣಕ್ಕೆ ನೀಡಿ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಎಲ್ಲರ ಪರವಾಗಿ ಭಿನ್ನ ಎನ್ನ ಪ್ರತಿ ಒಂಜಿ ಸೋಮೇಶ್ವರದ ಇಡೀ ಆಗು ಹೋಗುಗಳೇ ಇಲ್ಲ ಪ್ರತಿ ಒಂಜಿ ಕಾರ್ಯಕ್ರಮ ಇಡ್ಲ ಒಟ್ಟಿಗೆ ಇತ್ತಂದು ಪುರಸಭೆದ ಒವೇ ಒಂಜಿ ಕೆಲಸ ಕಾರ್ಯಕ್ರಮ ನಿರಂತರವಾದ ಸಕ್ರಿಯವಾದ ಪಾದರಸದಲಕ ಅಂಜಿಜಿ ಬಲ್ತೊಂದು ಎಡ್ಡೆ ಅಭಿವೃದ್ಧಿದ ಕಾರ್ಯಕ್ರಮ ಆಡು ಎಂಗಳ ಸಂಘಟನೆದ ಕಾರ್ಯಕ್ರಮ ಆಡು ಒವೇ ಕಾರ್ಯಕ್ರಮಗಳ ಮುಖ್ಯವಾದ ಯೋಗ ತರಬೇತಿದ ಮುಖಾಂತರ ನಮ್ಮ ಊರ್ದ ಹಿಂದೂ ಸಂಪ್ರದಾಯ ಸಂಘಟನೆಯನ್ನು ಒರಿಪಾವನ ರಕ್ತೇಶ್ವರಿ ಬಳಗ ಬಂದ್ಬಿಡ ಒಂಜಿ ಗಟ್ಟಿ ಸಂಘಟನೆಯನ್ನು ಕಟ್ಟೊಂದು ಊರುದ ಸೋಮೇಶ್ವರದ ಸೋಮನಾಥ ದೇವರನ ನಿರಂತರ ಕೆಲಸ ಕಾರ್ಯಗಳನ್ನು ಮಂತೊಂದು ಉಪುನಂಚಿನ ಎನ್ನ ಪುರಸಭೆದ ಆತ್ಮೀಯ ಉಪಾಧ್ಯಕ್ಷರು ಸೋಮೇಶ್ವರ ಮಂಗಳೂರು ಬಿಜೆಪಿ ಮಂಡಲದ ಉಪಾಧ್ಯಕ್ಷರು ಶ್ರೀ ರವಿಶಂಕರ್ ಸೋಮೇಶ್ವರ ಮೇರೆನ್ನ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾದ ಸ್ವಾಗತ ಮಂತೊಂದು. ಶ್ರೀಯುತ ರವಿಶಂಕರ್ ಸೋಮೇಶ್ವರ ಅವರನ್ನ ಸುಭಾಷ್ ಕುಂಪಳೆಯವರ ಶಾಲು ಹೊದಿಸಿ ರವಿಚಂದ್ರ ಗಟ್ಟಿ ಸ್ಮರಣಕ್ಕೆ ನೀಡಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಭಿನ್ನ ನನ್ನರಿ ಎನ್ನ ಒವೇ ಒಂಜಿ ತಪ್ಪು ಮಂತನಲ್ಲ ಐನು ಪಂಡದು ಎನ್ನೊಟ್ಟಿಗೆ ನಿರಂತರ ಎನ್ನ ಆಗು ಹೋಗು ಪೂರೈಕಲ ನಿರಂತರವಾದ ಬೆರಿಸಾಯದ ಉಪ್ಪುನಾರು ಎನ್ನ ಪುರುಷನ್ನೇ ಪುರುಷೋತ್ತಮ ಗಟ್ಟಿ ನಮ್ಮ ಮಲಯಾಳ ಕೋಡಿ ಭಂಡಾರ ಮನೆತ ಇಲ್ಲದಾರು ನಮ್ಮ ಸ್ಥಾಯಿ ಸಮಿತಿದ ಅಧ್ಯಕ್ಷರು ಎಂಕಲ ಈ ಕೆಲಸ ಪೂರ್ತಿಯಾದ ಮುಗಿಯೋಡುಂದಂಡ ನೇತೊಟ್ಟಿಗೆ ಅವಾವುಡ ಹರೀಶ ಮುಗಿಪೋಡು ಐನು ಬಾಕಿ ದಿನ ನಿಕ್ಕೆ ತೊಂದರೆ ಇಂಚಿನ ಒಂಜಿ ಬೆರಿಸಾಯನ್ನು ಕೊರೊಂದು ಎಂಕಲಾಗಿ ಈ ಕೆಲಸಲೇನು ಮುಗಿಪೆರೆ ಮಾತಾಡ್ದು ಆ ಕೆಲಸ ಆಯ್ನೇಟ ರಾತ್ರಿ ಮುಟ್ಟಲ್ಲ ಉಂತುದು ಆ ಕೆಲಸ ಪೊರ್ಲಾದ ಆಪುಲೇಕ ಕೆಲಸ ಬೇಲೆ ದಕ್ಕಲೇಗಲ ಐನು ಆಯ್ತಾ ನೇನು ವಿಷಯಲೇನು ಪನೊಂದು ಐನು ಕೆಲಸ ಒಂಜಿ ನೀಟಾದ ಅಚ್ಚುಕಟ್ಟಾದ ಆಪುಲೇಕ ಎನ್ನೊಟ್ಟಿಗೆ ಇತ್ತನಂಚಿನ ಎನ್ನ ಆತ್ಮೀಯರು ಪುರುಷೋತ್ತಮ ಗಟ್ಟಿ ಪರಿಯತ್ತರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಮೇರೆಗಿಲ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾದ ಸ್ವಾಗತ ಕೋರೊಂದಿಲ್ಲ. ಶ್ರೀಯುತ ಪುರುಷೋತ್ತಮ ಗಟ್ಟಿ ಅವರನ್ನ ಯಾದವ ಕುಂಪಳ ಶಾಲು ಹೊದಿಸಿ ಸುಭಾಷ್ ಸುಮಿತ್ ಹನುಮಾನ್ ನಗರ ನೆನಪಿನ ಕಾಣಿಕೆ ನೀಡಿ ಕೆಲಸ ಸ್ವಾಗತಿಸಬೇಕಾಗಿ ಭಿನ್ನ ಈ ಕೆಲಸ ಒಂಜಿ ಎಲ್ಲೇ ಹಂತ ಅಡಿತನು ಈ ಅಂತ ಇಂದು ಈ ಈತ ಮಲ್ಲ ಕೆಲಸ ಕಾವಡುಂದಾಂಡ ನೇತ ಗುತ್ತಿಗೆದಾರರಿಗೆ ಇಂಕಲು ಊರ್ದಾಕಲು ಯಾಪಲ ಚಿರರುಣಿ ಈ ಕೆಲಸನೇ ನಿರಂತರವಾದ ತೂವೊಂದು ಯಾನೆ ಒಂಜಿ ಖಾಲಿ ಈ ನೇತ ಹನುಮ ಜಯಂತಿ ಕಾರ್ಯಕ್ರಮದ ಇನ್ವಿಟೇಷನ್ ಕಡಪುಣ್ಣಿ ಒಂಜಿ ದಿನ ಮನ್ಪೊಡೆ ಇருந்து ಮನ್ಪೊಡೆ ಬನ್ನ ಮನದನಿ JCB ಬತ್ತು ಮೂಲುಂಡು JCB ಬತ್ತು ಮೂಲತ್ತು ಕೆಲಸ ಪ್ರಾರಂಭ ಆತನೆ ಆ 15 ದಿನಟ್ ಆ ಕೆಲಸಲೇನು 15 ದಿನ ದುಂಬು ಈ ಕೆಲಸಲೇನು ಫಿನಿಶ್ ಬಂತದ್ದು ಮಾತ ರಡ್ಡು ರಸ್ತೆಗೆಲೆನ್ನ ಒಂಜಿ ಕ್ರಮಬದ್ಧವಾದ ಅವಳ ನೀಟಾದ ಇತ್ತು ಶೋಕದ ರಸ್ತೆ ಯಾನೆ ಎನ್ನ ಗುತ್ತಿಗೆದಾರರು ಬಂದು ಇಂಚೋಪೋಡು ಬಂದ್ಬಿಡಿ ಯಾನು ಕೈಲಾಸ್ ಬಾಬು ಮೇರೇನು ಈ ಕೆಲಸನೇ ಒಂಜಿ ಅಚ್ಚುಕಟ್ಟಾದ ಮಂತ್ಕೊರ್ನಂಚಿನ ಎಂಗಳ ಆತ್ಮೀಯರು ಶ್ರೀ ಕೈಲಾಸ್ ಬಾಬು ಮೇರೆಗೆ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾದ ಸ್ವಾಗತ ಮಂತಂದಿಲ್ಲ. ಶ್ರೀಯುತ ಕೈಲಾಶ್ ಬಾಬು ಅವರನ್ನ ಯತೀನವರು ಶಾಲು ಹೊದಿಸಿ ಲಕ್ಷ್ಮಣ ಕುಜುಮ ಗದ್ದೆ ನೆನಪಿನ ಕಾಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಭಿನ್ನವಿಸಿಕೊಡ್ತಾ ಇದ್ದೇವೆ. ಅಂಜನೆ ನಮ್ಮೊಟ್ಟಿಗೆ ಎನ್ನ ಹಿರಿಯರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇತ್ತೆ ಪುರಸಭೆದ ಸದಸ್ಯರಾದ ಶಾರದಾ ಸೇವಾ ಟ್ರಸ್ಟ್ದ ಅಧ್ಯಕ್ಷರಾದ ಎನ್ನ ನಿರಂತರ ಎಂಗ್ಲ ಕೆಲಸಲೆಗೆ ಬೆನ್ನೆಲುಬಾದ ಪುನಃ ಮೋಹನ್ ಶೆಟ್ರುಲೇರು ಅಂಜನೆ ಎನ್ನೊಟ್ಟಿಗೆ ನಿರಂತರ ಕೆಲಸ ಮಂತೊಂದು ಊರ್ದ ಒಂಜಿ ನೇಕು ಪುನಃ ಮನೋಜ್ ಕಟ್ಟೆಮನೆ ಉಲ್ಲೇರು ಅಂಜನೆ ನಮ್ಮ ಪಿರೋಂಜಿ ಸದಸ್ಯೆ ಎಂಗ್ಲ ಮಾಲತಿ ನಾಯ್ಕ್ ಉಲ್ಲೇರು ಮೊಕ್ಕರ್ತಿ ನಮ್ ಎನ್ನ ಆತ್ಮೀಯರಾಯನ ಸದಸ್ಯೆ ಸ್ವಪ್ನ ಶೆಟ್ಟಿ ಉಲ್ಲೇರು ಜಯಶ್ರೀ ಅಕ್ಕ ಉಲ್ಲೇರು ಅಂಜನೆ ಬತ್ತನ ಎಂಕಲ ಕುಂಪಲ ಶಕ್ತಿ ಕೇಂದ್ರ ಪ್ರಮುಖರು ಚೇತನ್ ಶೆಟ್ಟಿ ಉಲ್ಲೇರು ಅಂಜನೆ ಸೋಮೇಶ್ವರ್ ಮಂಗಳೂರು ಮಂಡಲ ಯುವ ಮೋರ್ಚಾದ ಉಪಾಧ್ಯಕ್ಷರು ಸೂರಾಜ್ ಸಾಗರ್ ಉಲ್ಲೇರು ಹರೀಶ್ ಅಂಬ್ಲಮೊಗರು ಉಲ್ಲೇರು ಅಂಚನೆ ಬತ್ತನ ಪೂರ ಎಂಕಲ ಪೂರೆರೆಗಲ ಪೂರ ಆತ್ಮೀಯ ಬಂಧುಲೆಗೆ ಮಾಧ್ಯಮ ಮಿತ್ರರಿಗೆ ಎನ್ನೊಟ್ಟಿಗೆ ನಿರಂತರ ಬೆನ್ನೊಂದು ಪುನಃ ಎನ್ನ ಮಾತಾ ಬಂಧು ಭಗಿನಿಯರಿಗೆ ಒಟ್ಟಿಗೆ ಅದು ಯಾನು ಒಂಜೇನು ಬಿಡ್ದುವೆ ಎನ್ನ ಒವೇ ಕೆಲಸ ಇತ್ತನಲ್ಲ ಉಮೇಶನ್ನೇ ಒಂಜಿ ಫೋನ್ ಅನ್ಪುನಿ
ಹರೀಶ ಅವು నేను ಮನಪು ಕಾತ ಅಂಚ ಬೆರಿಸಾಯ ದುಪ್ಪುನಾರೆ ಎನ್ನ ವ್ಯಾಯಾಮಶಾಲೆದ ಗೌರವಾಧ್ಯಕ್ಷರು ಉಮೇಶ್ ಕುಜಿಮಗದ್ದೆ ನಿವೃತ್ತ ASI ಪೊಲೀಸ್ ಉದ್ಯೋಗಿ ಇತ್ತನಲ್ಲ ಈ ಕೆಲಸಲೇನೆ ನಿರಂತರವಾದ ಈ ನೆಟ್ ಆರೆ ಕೊಟ್ಟು ಬತ್ತದ ಕೆಲಸ ಒಂದು ಉಪ್ಪೇರು ಮುಲ್ಪ ಎಂಚಿನ ಕೆಲಸ ಇತ್ತಲ್ಲ ಆರು ದುಂಬ ಅದು ಉಪ್ಪೇರು ಆರೆ ಯುವಕರ್ಲಕ್ಕ ಕೆಲಸ ಮಂತೊಂದು ಪುನಃ ಎಂಗ್ಲ ಉಮೇಶ್ ಅಣ್ಣ ಮೇರೆನ್ನ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾದ ಸ್ವಾಗತ ಮಂತೊಂದುಲ್ಲ ಎಂಗ್ಲ ಒಟ್ಟಿಗೆ ಆದ ಸ್ವಾಗತ ಮಂತೊಂದು ನನ್ನ ದುಮ್ಮದ ಕಾರ್ಯಕ್ರಮನ ಸುಖೇಶ್ ಅಣ್ಣಾಗ ಬರೆದುಕೊರೋದಿಲ್ಲ. ಇದುವರೆಗೆ ನಮ್ಮೆಲ್ಲರನ್ನ ಅತ್ಯಂತ ಪ್ರೀತಿ ಸ್ವಾಗತಿಸಿದವರು ಭರವಸೆಯ ನಾಯಕ ಪಾದರಸದ ನಾಯಕ ಅಂತ ಹೇಳಿದ್ರೆ ಹರೀಶ್ ಅಣ್ಣ. ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ವಿ. ಶ್ರೀಯುತ ಹರೀಶ್ ಅವರನ್ನ ರಂಜಿತ್ ಕುಜುಮುಗದ್ದೆ ಶಾಲು ಓದಿಸಿ ಭವಿತ್ ಹನುಮಾನ್ ನಗರ ನೆನಪಿನ ಕಾಣಿಕೆಯೊಂದಿಗೆ ಸ್ವಾಗತಿಸಬೇಕಾಗಿ ವಿನಯಿಸಿಕೊಡ್ತಾ ಇದ್ದೇವೆ. ಈ ಊರಿನ ಈ ಪರಿಸರ ಜನಪ್ರಿಯ ನಾಯಕರು ನಮ್ಮೆಲ್ಲರ ಹರೀಶ್ ಅಣ್ಣ. ಸುಖೇಶ್ ಮಂಜನಾಡಿ ಸಭೆ ಸುಧಾರಿಕೆ ಮಲ್ತೇರು ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆದ ಗೌರವಾಧ್ಯಕ್ಷರು ಉಮೇಶ್ ಕುಂಪಲ ಸೊಲ್ಮೆ ಸಂದಾಯರು ಇನ್ನು ಈ ಕಾರ್ಯಕ್ರಮಕ್ಕೆ ಬರ್ತದೆ ಎಂಕ್ಲ ಈ ಒಂಜಿ ಈ ಹನುಮಾನ್ ಜಯಂತಿದ ಶುಭ ದಿನಟ್ಟು ಈ ರಸ್ತೆದ ಉದ್ಘಾಟನೆ ಮಲ್ತೇನೆ ಅಂಚನೆ ಈ ಕಾರ್ಯಕ್ರಮ ಬತ್ತಿನ ಮಾತೆ ರೆಗ್ಲ ವೀರಾಂಜನೇಯ ಶಾಲೆ ಅಂಚನೆ ಹನುಮಾನ್ ನಗರದ ನಿವಾಸಿಗಳ ಪರವಾದ ಎಂಕಲು ವಂದನೆಯನ್ನು ಸಲ್ಲಿಸೊಂದು ಅಂಚನೆ ಎಂಕಲು ಒಂಜಿ ಬೇಡಿಕೆಗೆ ಸ್ಪಂದನೆ ಮಲ್ತಿನ ನಮ್ಮ ಎನ್ನ ಆತ್ಮೀಯರು ದಯಪರಂದಂಡ ಅರನ ಮೆಗ್ಗೆ ಅರನ ಫಲ ಎನ್ನ ಬಾರಿ ಮಲ್ಲ ಫ್ರೆಂಡ್ ಆರೈಕ್ ಸ್ಪಂದನೆ ಕೊರಪೇರು ಪಂಪೇನೆ ಎಂಕೊಂಜಿ ಆಶೆ ಉಂಡು ಅಂಚ ಮಾತೆರೆಗ್ಲ ಒಂಜಿ ಧನ್ಯವಾದ ಕೊರದು ನನ್ನ ನಡಪುನಂಚಿನ ಈ ಸತ್ಯನಾರಾಯಣ ಪೂಜೆನೆ ಮಾತೆರ್ಲ ಬತ್ತದು ಐನೊಂಜಿ ಆ ಸತ್ಯನಾರಾಯಣ ಪೂಜೆಗೆ ಪಾತ್ರ ಪಣದು ಕೇನೊಂದು